ಸಂಚಿಕೆಯಲ್ಲಿ ಯಾವ ಯಾವ ಅಪರಾಧಗಳನ್ನು ಮಾಡಿದರೆ ಎಷ್ಟು ವರ್ಷ ಶಿಕ್ಷೆ ಮತ್ತು ನೊಂದ ಬಾಲಕಿಯರಿಗೆ ಎಷ್ಟು ಪರಿಹಾರ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಈ ವಾರ ಕೂಡ ನಾನು 4 ಪ್ರಕರಣಗಳಲ್ಲಿ ಶಿಕ್ಷೆಯಾದಂತಹ 4 ಪ್ರಕರಣಗಳ ಬಗ್ಗೆ ಈ ದಿನ ವಿವರಣೆಯನ್ನು ನೀಡ್ತೀನಿ. ಇದರಿಂದ ನಾವು ಕಳೆದ ಬಾರಿಯಲ್ಲೂ ಕೂಡ ನಾನು ಹೇಳಿದೆ, ಆರೋಪಿಗಳಿಗೆ ಇದು ಎಚ್ಚರಿಕೆಯ ಗಂಟೆ ಹಾಗೂ ನೊಂದ ಬಾಲಕಿಯರು ಅಥವಾ ನೊಂದ ಬಾಲಕಿಯರ ತಂದೆ ತಾಯಿ ಅಥವಾ ಪೋಷಕರಿಗೆ ಇದು ಒಂದು ಎಚ್ಚರದ ಗಂಟೆ. ಏನಂದರೆ ನಮ್ಮ ಮಕ್ಕಳು ಈ ರೀತಿ ಕೂಡ ಬಲಿಯಾಗಬಹುದು ಅಂತ ಹೇಳಿ ಆ ಮಕ್ಕಳನ್ನು ನೆಕ್ಸ್ಟ್ ಮುಂದೆ ಆಗುವಂತಹ ಅನಾಹುತಗಳಿಂದ ತಪ್ಪಿಸುವಂತಹ ಒಂದು ಕಾರ್ಯಕ್ಕೆ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅರಿವು ಕಾರ್ಯಕ್ರಮವನ್ನು ನಾವು ಈ ದಿನ ಕೊಡ್ತಾ ಇದ್ದೇವೆ. ಈ ದಿನ ನಾನು ಪ್ರಕರಣವನ್ನು ತಗೊಳ್ಳೋದು ಒಂದು ಪ್ರಕರಣ. ಅದರಲ್ಲಿ ಮಗು ಕೇವಲ 4 ವರ್ಷ. ಆ ಮಗು 4 ವರ್ಷದ ಮಗು ಮನೆಯ ಮುಂದೆ ಆಟ ಆಡ್ತಾ ಇರುತ್ತೆ, ತನ್ನ ಅಜ್ಜಿ ಮನೇಲಿರುತ್ತೆ. ಅಜ್ಜಿ ಮನೇಲಿ ಇದು ತುಮಕೂರು ನಗರದ ಒಂದು ಕತೆ. ಆಟ ಆಡಬೇಕಾದ್ರೆ ಆ ಮಗು ತನ್ನ ತಮ್ಮನ ಜೊತೆ ಆಟ ಆಡ್ತಾ ಇರುತ್ತೆ. ಅಲ್ಲಿಯೇ ಇದ್ದಂತಹ ಒಬ್ಬ ವಯಸ್ಸಾದ ವ್ಯಕ್ತಿ, ಆ ಮಗು 4 ವರ್ಷ, ಆತನಿಗೆ ಸುಮಾರು ಒಂದು 70 ವರ್ಷ. ಆತ ಬಂದು ಆ ಮಗುವನ್ನು ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಹೇಳಿ ಕರೀತಾನೆ. ಸಣ್ಣ ಮಗು, 4 ವರ್ಷದ ಮಗು, ಆಸೆ ಆಗುತ್ತೆ, ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಆ ಮಗುಗೆ ಚಾಕ್ಲೇಟನ್ನು ಕೊಡಿಸಿ ಬಾ ಅಂತ ಹೇಳಿ ಒಂದು ಹುಣಸೆ ಮರದ ಬಳಿ ಪಕ್ಕದ ಖಾಲಿ ಇರುವಂತಹ ಜಾಗದ ಹುಣಸೆ ಮರದ ಬಳಿ ಕರ್ಕೊಂಡು ಹೋಗ್ತಾನೆ. ಹುಣಸೆ ಬಳಿ ಕರ್ಕೊಂಡು ಹೋಗಿ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡುತ್ತೆ. ಆ ಲೈಂಗಿಕ ದೌರ್ಜನ್ಯ ಮಾಡಿದ್ಮೇಲೆ ಆ ಮಗು ವಾಪಸ್ಸು ಮನೆಗೆ, ಅಜ್ಜಿ ನೋಡ್ತಾಳೆ, ಎಲ್ಲೂ ಮಗು ಕಾಣ್ತಾ ಇಲ್ವಲ್ಲ ಅಂತ ಎಲ್ಲ ಕಡೆ ಹುಡ್ಕಾಡಿದಾಗ ಆ ಮಗು ಅಳ್ತಾ ಬರುತ್ತೆ. ಆಮೇಲೆ ಕೇಳಿದಾಗ ಈ ಥರ ಎಲ್ಲ ಮಾಡ್ದ ತಾತ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆ ಮಗು. ತಕ್ಷಣ ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಆ ಮಗು ಎಲ್ಲ ವಿಷಯವನ್ನು ಹೇಳುತ್ತೆ. 4 ವರ್ಷದ ಮಗು ವಿವರವಾಗಿ ತನ್ನ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ತಿಳಿಸ್ತಾಳೆ. ಇದಾದ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ಬರುತ್ತೆ. ನೊಂದ ಬಾಲಕಿ 4 ವರ್ಷದವಳಾದ್ರಿಂದ ಆಕೆಗೆ ಹೇಗೆ ಎವಿಡೆನ್ಸನ್ನು ಅಂದರೆ ಸಾಕ್ಷ್ಯವನ್ನು ತಗೋಬೇಕು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಆಗ ಆ ಮಗುವಿಗೆ ನಾವು ಸಪೋರ್ಟಿವ್ ಪರ್ಸನ್ ಅಂತ ಹೇಳ್ತೀವಿ, ಅಂದರೆ ಬೆಂಬಲಿತ ವ್ಯಕ್ತಿಗಳು ಅಂತ ಹೇಳಿ. ಸೊ ಸೈಕಾಲಜಿಸ್ಟ್, ಸಸ್ಯಶಾಸ್ತ್ರ, ಏನು ನಮಗೆ ಸೈಕಾಲಜಿಸ್ಟ್ ಅಂತ ಇರ್ತಾರೆ, ಮನಃಶಾಸ್ತ್ರಜ್ಞರು. ಈ ಮನಃಶಾಸ್ತ್ರಜ್ಞರು ಏನು ಮಾಡ್ತಾರೆ, ಬಂದು ಆ ಮಗುವಿನ ಜೊತೆ, ನಮ್ಮ ಜೊತೆ ಕುತ್ಕೊಂಡು, ಸರ್ಕಾರಿ ಅಭಿಯೋಜಕರ ಜೊತೆ ಕುತ್ಕೊಂಡು ಆ ಮಗುವನ್ನು ಮಾತಾಡಿಸಿ ಆ ಮಗುವಿನ ಮನಸ್ಸಿನಲ್ಲಿರುವಂತಹದ್ದು, ಆ ಮಗುವಿಗೆ ಯಾವ ರೀತಿ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ನ್ಯಾಯಾಲಯಕ್ಕೆ ಬರ್ತಾರೆ. ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ ಮಗುವಿನ ವಿಚಾರಣೆ ನಡೆಯುತ್ತೆ. ನಂತರ ಆರೋಪಿ ಪರ ವಕೀಲರು ಕೂಡ ಆ ನೊಂದ ಬಾಲಕಿಯನ್ನ ಪ್ರಶ್ನೆ ಮಾಡ್ತಾರೆ. ಇದಾದ ನಂತರ ನೊಂದ ಬಾಲಕಿ ಅತಿ ಸಣ್ಣವಳಾದ್ರಿಂದ ಆಕೆಗೆ ಹೇಳುದು ಹೇಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಕ್ ಗೊತ್ತಾಗಲ್ಲ. ಆ ಸಮಯದಲ್ಲಿ ನಾವು ಆ ಮಗುವಿಗೆ ಒಂದು ಚಿತ್ರವನ್ನು ನೀಡಿ ಆ ಚಿತ್ರದಲ್ಲಿ ತನಗೆ ಎಲ್ಲಿ ಏನೇನು ತೊಂದರೆಯಾಗಿದೆ ಅಂತ ಹೇಳಿ ಗುರುತಿಸಿ ಅಂದಾಗ ಆ ಮಗು ಆ ಒಂದು ಎಲ್ಲೆಲ್ಲಿ ತನಗೆ ತೊಂದರೆ ಆಗಿದೆ ಆ ಜಾಗವನ್ನೆಲ್ಲ ಗುರುತಿಸ್ತಾರೆ. ಇದಾದ ಮೇಲೆ ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಪ್ರತಿಯೊಬ್ಬ ಸಾಕ್ಷಿಯೂ ಕೂಡ ನೊಂದ ಬಾಲಕಿಯ ಪರವಾಗಿ ತಮ್ಮ ಹೇಳಿಕೆಯನ್ನು ನೀಡ್ತಾರೆ. ಇದಾದ ನಂತರ ವಾದ ನಡೆಯುತ್ತೆ. ವಾದದ ನಂತರ ನ್ಯಾಯಾಲಯವು ತೀರ್ಮಾನವನ್ನು ನೀಡುತ್ತೆ. ಆದರೆ ಈ ಆರೋಪಿ ಏನಿದ್ದಾರೆ ಆತ ಈಗಾಗಲೇ ಬೆಂಗಳೂರಿನಲ್ಲಿ ಇದೇ ರೀತಿಯ ಒಂದು ಪೋಕ್ಸೋ ಕಾಯ್ದೆಯಡಿ 3 ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದು ವಾಪಸ್ ಬಂದು ನಂತರ ಮತ್ತೆ ತನ್ನ ಮಗಳ ಮನೆಗೆ ಬಂದಾಗ ಈ ರೀತಿ ಒಂದು ಕೃತ್ಯವನ್ನು ಎಸಗಿರುತ್ತಾನೆ. ಹಾಗಾಗಿ ಆತನಿಗೆ 20 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷ ರು ದಂಡಗಳನ್ನು ಹಾಕಿದ್ದು, ನೊಂದ ಬಾಲಕಿಗೆ ಪರಿಹಾರವಾಗಿ 4 ಲಕ್ಷ ರುಗಳ ಒಂದು ಪರಿಹಾರವನ್ನು ಇಟ್ಟಿರ್ತಾರೆ. ಈ ಕಥೆಯಿಂದ ನಾವು ಈ ಒಂದು ನಡೆದ ಘಟನೆಯಿಂದ ಏನನ್ನು ತಿಳ್ಕೊಬಹುದು ಅಂತಂದ್ರೆ, ನೊಂದ ಬಾಲಕಿ ಅಪ್ರಾಪ್ತಳಾಗಿದ್ದು ಆಕೆಯ ತಂದೆ ತಾಯಿಗಳು ಈ 5 ವರ್ಷ 4 ವರ್ಷ ಮಕ್ಕಳು ಮನೆ ಮುಂದೆ ಆಟ ಆಡ್ತಿದ್ದಾರೆ ಬಿಡು ಅಂತ ಹೇಳಿ ಮನೆ ಒಳಗೆ ಹೋಗ್ಬಿಟ್ರೆ ಆ ಮಗು ಎಲ್ಲಿ ಹೋಯ್ತು, ಏನಾಯ್ತು, ಯಾಕೆಂದ್ರೆ ಸಣ್ಣ ಮಕ್ಕಳಿಗೆ ತುಂಬಾ ಆಸೆ ಇರುತ್ತೆ ಚಾಕ್ಲೇಟು, ಐಸ್ ಕ್ರೀಮ್ ಅಂತ ಹೇಳಿ. ಇದನ್ನೇ ಉಪಯೋಗ ಮಾಡಿಕೊಂಡು ಹಲವರು ತಮ್ಮ ಒಂದು ಆ ಸಣ್ಣ ಮಕ್ಕಳನ್ನ ಲೈಂಗಿಕ ಕೃತ್ಯಕ್ಕೆ ಬಳಸ್ತಾರೆ. ಆ ಕಾರಣಕ್ಕೋಸ್ಕರ ನಾನು ತಂದೆ ತಾಯಿಗಳಲ್ಲಿ ವಿನಂತಿ ಏನಂದ್ರೆ, ನಿಮ್ಮ ಮಕ್ಕಳನ್ನು ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳಿ. ಆ ಸಣ್ಣ ಮಕ್ಕಳು ಮನೆಯಿಂದ ಹೊರಗೋದ್ರೆ ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಅಂತ ಹೇಳಿ ಸದಾ ಅವರನ್ನ ನಿಮ್ಮ ಬಳಿ ಇಟ್ಕೊಳ್ಳಿ. ಆ ಮಕ್ಕಳು ಎಲ್ಲೇ ಹೋದ್ರು ನೀವು ಅವ್ರ ಜೊತೆ ಹೋಗಿ ಕೂತ್ಕೊಳ್ಳಿ. ಆಟ ಆಡ್ತಾರ, ನೀವು ಹೊರಗೆ ಹೋಗಿ ಕೂತ್ಕೊಳ್ಳಿ. ಅವ್ರು ಆಟ ಆಡ್ಬೇಕಾದ್ರೆ ನೋಡ್ತಾ ಇರಿ. ಯಾವುದೇ ಕಾರಣಕ್ಕೂ ಆ ಮಗು ಬೇರೆಯವರ ಜೊತೆ ಹೋಗ್ಕೂಡುದು. ಪರಿಚಿತರಿರ್ಬೋದು, ಅಪರಿಚಿತರಿರ್ಬೋದು. ಆ ರೀತಿ ಆ ಮಕ್ಕಳಿಗೆ ಅವರಿಗೆ ಈ ರೀತಿ ಯಾರಾದ್ರು ಚಾಕ್ಲೇಟ್ ಕೊಟ್ರೆ ಅಥವಾ ಐಸ್ ಕ್ರೀಮ್ ಕೊಟ್ರೆ ಕರೆದ್ರೆ ಹೋಗ್ಬಾರ್ದು ಅಂತ ಕೂಡ ನೀವು ಆ ಮಕ್ಕಳಿಗೆ ತಿಳಿಸ್ಬೇಕು. ಇನ್ನು ಆರೋಪಿ ಅತಿ 70 ವರ್ಷ ವಯಸ್ಸದವನು. ಹಾಗಾಗಿ ಇಲ್ಲಿ 70 ಅಲ್ಲ 80 ಅಲ್ಲ ಎಷ್ಟೇ ವಯಸ್ಸಾಗಿರ್ಬೋದು,
ತಪ್ಪು ಮಾಡಿದವನಿಗೆ ಶಿಕ್ಷೆ ಅನ್ನೋದು ನೋಡಬಹುದು ನಾವು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆತನಿಗೆ 20 ವರ್ಷ, ಈಗಾಗಲೇ ಆತನಿಗೆ 70 ವರ್ಷ, ಇನ್ನು 20 ವರ್ಷ ಜೈಲು ಶಿಕ್ಷೆ ಕಳೆದು ಬರಬೇಕು ಅಂದ್ರೆ 90 ವರ್ಷ ಅವನ ಆಯಸ್ಸು ಅಲ್ಲೇ ಮುಗಿದೋಗಿರುತ್ತೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವುದು ಅತಿ ಕ್ರೂರ. ಈ ಒಂದು ಘಟನೆಯನ್ನು ನೋಡಿದಾಗ ಕೇವಲ 4 ವರ್ಷದ ಮಗು, ಇನ್ನ ಚಿಕ್ಕ ಮಗು, ಆಟವಾಡುವಂತಹ ಮಗುವಿನ ಮೇಲೆ ಈತ ತನ್ನ ಒಂದು ವಿಕಲ್ಪ ಅಂತಾನೆ ಹೇಳ್ಬೋದು. ಅಂದ್ರೆ ಅವನಿಗಿರುವಂತಹ ಮನೋದೌರ್ಬಲ್ಯ ಅಥವಾ ಅವನ ಒಂದು ಕೆಟ್ಟ ಬುದ್ಧಿ ಅಥವಾ ಆತನಿಗೆ ಬೇಕಾಗಿರುವಂತಹ ಕಾರಣಕ್ಕೋಸ್ಕರ ಸಣ್ಣ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿರುವ ಇಂತಹ ವ್ಯಕ್ತಿ ನಮ್ಮ ಸುತ್ತಮುತ್ತಾನೇ ಇರ್ತಾರೆ. ಹಾಗಾಗಿ ನಮ್ಮ ಮಕ್ಕಳನ್ನ ಇವರೆಲ್ಲರಿಂದ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ಅಂತ ಸಣ್ಣ ಮಕ್ಕಳಿಗೆ ರಕ್ಷಣೆ ಕೊಡಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇದು ಒಂದು ಪ್ರಕರಣ. ಇದೇ ತುಮಕೂರು ನಗರದಲ್ಲಿ ನಡೆದಂತಹದ್ದೇ. ಮಗು 3 ವರ್ಷದ ಅಂಗನವಾಡಿಗೆ ಹೋಗುವಂತಿದ್ದಂತಹ ಒಂದು ಮಗು, ತಂದೆ ತಾಯಿ ಮಗು 3 ಜನ ಇರ್ತಾರೆ. ಆ ಮಗು ಪ್ರತಿದಿನ ಅಂಗನವಾಡಿಗೆ ಹೋಗ್ತಿತ್ತು, ಅಂಗನವಾಡಿಯಿಂದ ವಾಪಸ್ ಬರ್ತಿತ್ತು. ಇದಾದ ಸ್ವಲ್ಪ ದಿನ ನಂತರ ಆ ಮಗು ನಾನು ಅಂಗನವಾಡಿಗೆ ಹೋಗೋದೇ ಇಲ್ಲ ಅಂತ ಅಳ್ತಾ ಇತ್ತು. ನಂತರ ತಾಯಿ ಆ ಮಗುವಿಗೆ ಸ್ನಾನ ಮಾಡಿಸಿದಾಗ ಅವಳ ಖಾಸಗಿ ಅಂಗಾಂಗಗಳೆಲ್ಲ ಕೆಂಪಾಗಿ ಊದ್ಕೊಂಡಿತ್ತು. ಮತ್ತೆ ತಾಯಿ ಆಕೆಯನ್ನ ಕೇಳಿದ್ರು, ಯಾಕೆ ಅಳ್ತಿದ್ಯಾ ಅಂದ್ರೆ, ಇಲ್ಲ ನಾನು ಹೋಗೋದಿಲ್ಲ ಅಂತ. ಇದಾದ ನಂತರ ಏನು ಅಂತ ಕೇಳಿದಾಗ ನನ್ನನ್ನ ಅಂತ ಹೇಳ್ತು. ಅದೇ ಅಂಗನವಾಡಿಯ ಬಳಿ ಒಂದು ಗ್ರಂಥಾಲಯ ಇತ್ತು. ಆ ಗ್ರಂಥಾಲಯದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದು, ಆತನ ಹೆಸರನ್ನ ಮಗು ಹೇಳಿ ಈತ ನಮ್ಮ ಅಂಗನವಾಡಿಯಲ್ಲಿದ್ದಾಗ ನಮ್ಮನ್ನೆಲ್ಲ ಮಾತಾಡಿಸ್ತಿದ್ದ. ಅದೇ ರೀತಿ ಒಂದಿನ ಆಯಾ ಅಲ್ಲಿದ್ದವರು ಬೇರೆ ಮಗು ಗಲೀಜನ ಮಾಡಿತ್ತು. ಆವಾಗ ಆ ಗಲೀಜನ ಕ್ಲೀನ್ ಮಾಡ್ಬೇಕಾದ್ರೆ ಈ ವ್ಯಕ್ತಿ ಆ ಮಗುವನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗಿ ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ. ಕರೆದುಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ತೋಟಕ್ಕೆ ಕರ್ಕೊಂಡು ಹೋಗಿ ಆ ಮಗುವಿನ ಜೊತೆ ಲೈಂಗಿಕವಾಗಿ ಅಸಭ್ಯವಾಗಿ ಆ ಮಗುವಿನ ಜೊತೆ ನಡ್ಕೊಳ್ತಾನೆ. ಆ ಮಗು ತುಂಬಾ ಅಪ್ರಾಪ್ತಳು, 3 ವರ್ಷದ ಮಗು, ಮಾತನಾಡೋದಕ್ಕೆ ಕೂಡ ಬರೋದಿಲ್ಲ ಸರಿಗೆ. ಅದಾದ ನಂತರ ಆತ ಅನ್ಕೊಳ್ತಾನೆ, 3 ವರ್ಷದ ಮಗು ಅಲ್ವಾ, ನಾನು ಹೇಗಾದ್ರೂ ತಪ್ಪಿಸ್ಕೊಂಡ್ಬಿಡ್ಬೋದು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಈ ಮಗುವಿನ ಜೊತೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾನೆ. ಇದಾದ ನಂತರ ತಾಯಿ ಇದರ ಬಗ್ಗೆ ದೂರನ್ನ ನೀಡ್ತಾರೆ, FIR ಆಗುತ್ತೆ. ಇದಾದ ನಂತರ ತನಿಖಾಧಿಕಾರಿಗಳು ತನಿಖೆಯನ್ನ ಮಾಡಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಇದಾದ್ಮೇಲೆ ಮಗುವಿನ ಹೇಳಿಕೆ ಬರುತ್ತೆ. ಹೇಳಿಕೆ ಸಮಯದಲ್ಲಿ ಆಕೆ ಕೂಡ ಸಣ್ಣೋಳಾದ್ರಿಂದ ಆಕೆಗೂ ಬೆಂಬಲಿತ ವ್ಯಕ್ತವಾಗಿ ಮನಃಶಾಸ್ತ್ರಜ್ಞರನ್ನ ನಾವು ಕರ್ಕೊಂಡು ಬಂದು ಈ ಒಂದು ಸಾಕ್ಷಿ ವಿಚಾರಣೆಯನ್ನ ಮಾಡ್ತೀವಿ. ನಂತರ ವಾದ ವಿವಾದ ನಡೆಯುತ್ತೆ. ಇದಾದ ನಂತರ ನ್ಯಾಯಾಲಯವು ಎಂಥ ವ್ಯಕ್ತಿಯೇ ಆಗಿರಬಹುದು, ಸಣ್ಣ ಮಕ್ಕಳ ಮೇಲೆ ಈ ರೀತಿ ಅಮಾನುಷ ಕೃತ್ಯವನ್ನ ಮಾಡುವಂತಹ ವ್ಯಕ್ತಿಗೆ ಶಿಕ್ಷೆ ಅನ್ನೋದು ಖಡಾಖಂಡಿತವಾಗಿ ಇರುತ್ತೆ. ಅದು ಶಿಕ್ಷೆ 20 ವರ್ಷಗಳ ಶಿಕ್ಷೆ ಇದ್ದು ಆತನಿಗೆ ದಂಡವಾಗಿ 1 ಲಕ್ಷ ರೂಪಾಯಿಗಳನ್ನ ಹಾಕ್ತಾರೆ. ಆ ಬಾಲಕಿಗೆ 4 ಲಕ್ಷ ರೂಗಳ ಪರಿಹಾರವನ್ನ ನೀಡ್ತಾರೆ ನ್ಯಾಯಾಲಯ. ಸೊ ಇದರಲ್ಲಿ ನಾವೇನ್ ತಿಳ್ಕೋಬಹುದು ಅಂತಂದ್ರೆ, ಕೆಲವರು 4 ವರ್ಷದ ಮಗು 3 ವರ್ಷದ ಮಗುವಿನ ಮೇಲೆ ಮಾಡಿದ್ರೆ ಆ ಮಗು ಏನು ಹೇಳಲ್ಲ, ಹಾಗೆ ನಾವು ಸಲೀಸಾಗಿ ಆರಾಮಾಗಿ ಇರಬಹುದು ಅಂತ ಕೆಲವರು ಅಂದ್ಕೊಳ್ತಾರೆ. ಆದ್ರೆ ಆ ಥರದವರಿಗೆಲ್ಲ ಇದು ಒಂದು ಎಚ್ಚರಿಕೆ ಅಂತ ನಾವು ಹೇಳ್ಬೋದು. 3 ವರ್ಷ ಇರ್ಬೋದು, 4 ವರ್ಷ ಇರಬಹುದು, 5 ವರ್ಷ ಇರ್ಬೋದು, ಯಾವುದೇ ಮಗು ಆದ್ರೂ ಕೂಡ ಆ ಮಗುವಿಗೆ ಈ ರೀತಿ ಲೈಂಗಿಕ ದೌರ್ಜನ್ಯ ಆದ್ರೆ ಆ ಆರೋಪಿಗಳಿಗೆ ಈ ರೀತಿಯ ಸಜೆ ಇದ್ದೇ ಇರುತ್ತೆ. ಸೊ ಇದರಿಂದ ನಾವೇನ್ ತಿಳ್ಕೋಬೇಕು ಅಂದ್ರೆ, ತಂದೆ ತಾಯಿಗಳಿಗೆ ಶಾಲೆಯಲ್ಲಿ ಬಿಡೋದು ಕಷ್ಟ, ಅಂಗನವಾಡಿಗಳಲ್ಲಿ ಬಿಡೋದು ಕಷ್ಟ, ಮನೆಯಿಂದ ಹೊರಗೆ ಬಿಡೋದಕ್ಕಿಷ್ಟ. ಮೇಡಮ್ ಏನ್ ಮಾಡ್ಬೇಕು ಹಾಗಿದ್ರೆ ನಾವು? ಹಾಗಾಗಿ ನಿಮ್ಮ ಮಕ್ಕಳಿಗೆ ಯಾವುದೇ, ನಾವು ಹೇಳ್ಬೋದು ಸ್ಕೂಲ್ಗಳಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ತೀವಿ. ಆ ಗುಡ್ ಟಚ್ ಬ್ಯಾಡ್ ಟಚ್ ಇನ್ನು ಮುಖ್ಯವಾಗಿ ಹೇಳ್ಬೇಕಾದ್ರೆ, ಯಾವುದೇ ವ್ಯಕ್ತಿ ನಿಮ್ಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರ್ಲಿ ಕರೆದ್ರೆ ಹೋಗ್ಕೂಡ್ದು. ಅಲ್ಲಿರುವ ಯಾವ್ದಾದ್ರು ಟೀಚರ್ಗಳಿಗೆ ಅಥವಾ ಅಲ್ಲಿ ನೋಡ್ಕೊಂತವ್ರಿಗೆ ನಿಮ್ಮ ಮಕ್ಕಳಿಗೆ ಅದನ್ನ ನೀವು ಮೊದಲಿಂದ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಆ ಮಗು ಏನ್ ಮಾಡುತ್ತೆ, ನಮ್ಮ ಅಪ್ಪಂಗೆ ಹೇಳ್ತೀನಿ ಅಥವಾ ಅಮ್ಮಂಗೆ ಹೇಳ್ತೀನಿ ಅಥವಾ ಆ ಟೀಚರ್ಗೆ ಹೇಳ್ತೀನಿ ಅಂತ ಹೇಳಬಹುದು. ಅಥವಾ ಆ ಟೀಚರ್ಗೆ ಅಲ್ಲಿ ಹೋಗಿ ಅವ್ನು ಕರಿತಿದ್ರೆ ಅಂತ ಕೈ ತೋರಿಸಬಹುದು. ಆಗ ಆತ ಸುಮ್ಮನಾಗ್ಬೋದು. ಆ ಕಾರಣಕ್ಕೋಸ್ಕರ ನಿಮ್ಮ ಮಗುವನ್ನ ಎಲ್ಲಿ ಬಿಟ್ಟಿರ್ತೀರೋ ಆ ಜಾಗದಿಂದ ಎಲ್ಲೂ ಹೋಗ್ಬೇಡ, ಯಾರಿಗಾರು ಹೇಳು ಹೋಗಿ ಅಂತ ಹೇಳಿ ಮಾಡಬೇಕು. ಹಾಗಾಗಿ ಇದು ಒಂದು ಶಿಕ್ಷೆಯ ಪ್ರಕರಣವಾಗಿದೆ. ಇನ್ನೊಂದು, ನಾವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೆದಂತಹ ಒಂದು ಮಗು, 14 ವರ್ಷದ ಮಗು, SSLC ಪರೀಕ್ಷೆಯನ್ನು ಬರೆಯಬೇಕಾದಂತಹ ಮಗು. ಆಕೆ ತನ್ನ ತಾಯಿಯ ಜೊತೆ ಅಜ್ಜಿ ಜೊತೆ ವಾಸವಾಗಿರ್ತಾಳೆ.
ಪ್ರತಿದಿನ ಶಾಲೆಗೆ ಹೋಗಿ ಬಂದು ಮಾಡ್ತಾ ಇರ್ತಾಳೆ. ಅದೇ ರೀತಿಯಾಗಿ ಆ ದಿನವೂ ಕೂಡ ಮಗು ಶಾಲೆಗೆ ಹೋಗಿ ಬರ್ತಾಳೆ. ಮಧ್ಯಾಹ್ನ ಬಂದ ಮನೆಯಲ್ಲಿ ಕೂತಿದ್ದಾಗ 1ನೇ ಆರೋಪಿ ಆಕೆಯನ್ನು ಬಂದು ನನಗೆ ಮೊಬೈಲ್ನಲ್ಲಿ ಏನೋ ಒಂದು ಸೆಟ್ ಮಾಡಿಕೊಡ್ಬೇಕು, LICಗೆ ಇದರಲ್ಲಿ ನಂಬರ್ ಕಳಿಸ್ಬೇಕು ಬಾಮ್ಮ ಅಂತ ಹೇಳಿ ಮನೆಗೆ ಕರೀತಾಳೆ. ಆ ಮಗು ಅಂದ್ಕೊಳ್ತಾಳೆ ಏನೋ ಆಂಟಿ ಕರೀತಿದ್ದಲ್ಲ, ಗೊತ್ತಿರೋರೆ, ಸ್ವಲ್ಪ ಮನೆಯಿಂದ ದೂರ ಇರೋವಂತಹದ್ದು. ಅದನ್ನು ನೋಡಿರೋದ್ರಿಂದ ಈಕೆ ಒಬ್ಬಳೇ ಆ ಊರಿನಲ್ಲಿ ಓದಿರ್ತಾಳೆ ಅಂತ ಹೇಳಿಬಿಟ್ಟು ಈ ಮಗು ಒಂದೇ ಅಲ್ಲಿ ಆ ಒಂದು ಏನು ಇವರ ಗ್ರಾಮ ಇರುತ್ತೆ ಅಲ್ಲಿ ಓದಂತಹ ಮಗು. ಈಗೇನೋ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಈ ಮಗು ಕೂಡ ಹೋಗ್ತಾಳೆ. ಹೋದ ತಕ್ಷಣ ಕೆಳಗಡೆ ಹೋದಾಗ ಅವಳು ಹೇಳ್ತಾಳೆ ಬಾ ಮೇಲ್ಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಈ ಮಗು ಕೂಡ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದ ತಕ್ಷಣ ಈಕೆ ಏನು ಮಾಡ್ತಾಳೆ, ರೂಮ್ ಬಾಗ್ಲನ್ನ ಚಿಲ್ಕವನ್ನು ಹಾಕ್ಬಿಡ್ತಾಳೆ. ಆಗ ಈ ಮಗು ಗಾಬರಿಯಾಗಿ ಕೂಗಾಡಿದಾಗ ಅಲ್ಲೇ ಇದ್ದಂತಹ ಇಬ್ಬರು ವ್ಯಕ್ತಿ, 2ನೇ ಆರೋಪಿ ಮತ್ತು 3ನೇ ಆರೋಪಿ ಆ ಮಗುವಿನ ಬಾಯನ್ನು ಮುಚ್ಚುತ್ತಾನೆ ಮತ್ತು 1ನೇ ಮತ್ತು 3ನೇ ಆರೋಪಿ ಸೇರಿಕೊಂಡು ಆ ಮಗುವಿನ ಬಟ್ಟೆಯನ್ನೆಲ್ಲ ಕೂಡ ಬಿಚ್ಚುತ್ತಾನೆ. ಇದಾದ ಮೇಲೆ ಆ ಒಂದು 2ನೇ ಆರೋಪಿ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾನೆ. ಇದಾದ ಮೇಲೆ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ, ದೂರು ದಾಖಲಾಗುತ್ತೆ. ನಂತರ ನ್ಯಾಯಾಲಯದಲ್ಲಿ ವಿವಾದ ಸಾಕ್ಷಿ ವಿಚಾರಣೆಗೆ ಬರುತ್ತೆ. ಸಾಕ್ಷಿ ವಿಚಾರಣೆಯಲ್ಲಿ ಈ ನೊಂದ ಬಾಲಕಿ ತುಂಬ ಹೆದರೋಗಿರ್ತಾಳೆ. ಅದರ ಜೊತೆಗೆ ನೊಂದ ಆರೋಪಿಗಳ ಕಡೆಯವರು ಈ ಮಗುವನ್ನ ರಾಜಿಯ ಮುಖಾಂತರ ಬೆದರಿಸಿ ಆಕೆಯ ತಾಯಿ, ಯಾಕೆಂದ್ರೆ ಈ ನೊಂದ ಬಾಲಕಿಯ ತಂದೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇತ್ತು. ಆ ಕಾರಣಕ್ಕೋಸ್ಕರ ಈ ನೊಂದ ಬಾಲಕಿಯ ತಾಯಿ ಮತ್ತು ಈ ನೊಂದ ಬಾಲಕಿಯ ತಂದೆಗೆ ಬೆದರಿಸಿ ರಾಜಿಯನ್ನ ಮಾಡ್ಕೊಂಡಿದ್ರು. ರಾಜಿ ಹೇಗಿದ್ರು ಆಗತ್ತೆ, ನಮಗ್ ಶಿಕ್ಷೆ ಆಗಲ್ಲ, ನಾವು ಶಿಕ್ಷೆಯಿಂದ ಆಚೆ ಬರ್ತೀವಿ ಅಂತ ಖುಷಿಯಾಗಿದ್ರು. ಆದರೆ ಇದು ಯಾಕೆ ಹೇಳ್ತಿದ್ರಿ ಅಂದ್ರೆ ರಾಜಿ ಮಾಡ್ಕೊಂಡು ಬಿಡಬಹುದು ಅನ್ನೋರಿಗೆಲ್ಲ ಇದು ಒಂದು ಸಲಹೆ. ಯಾವುದೇ ರಾಜಿ ಮಾಡ್ಕೊಂಡ್ರು ಕೂಡ ಆ ನೊಂದ ಬಾಲಕಿ ಬರ್ತಾಳೆ, ಬಂದು ನ್ಯಾಯಾಲಯದಲ್ಲಿ ಸಾಕ್ಷ್ಯವನ್ನು ಹೇಳಬೇಕಾದ್ರೆ ಜೋರಾಗಿ ಹೇಳ್ತಾ ಇರ್ತಾಳೆ. ಅವಳ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಆಕೆ ಹೇಳಿಕೆನ ಕೊಡ್ತಾಳೆ. ನಂತರ ಆಕೆ ತಾಯಿದು ಆಗುತ್ತೆ. ಇದಾದ ಮೇಲೆ ನಾವು ಪಂಚರು ಅಂತ ಹೇಳ್ತೀವಿ, ಅಂದ್ರೆ ಪಂಚ ಸಾಕ್ಷಿಗಳು ಅಂತ. ಅವರು ತುಂಬಾ ಇಂಪಾರ್ಟೆಂಟ್ ಇರ್ತಾರೆ. ಹೇಗೆ ಅಂದ್ರೆ ಆ ಮಗುವಿಗೆ ಕೈಗಳಿಗೆಲ್ಲ ಟೇಪನ್ನ ಕಟ್ಟಿ ಬಾಯಿಗೆಲ್ಲ ಟೇಪನ್ನ ಹಾಕಿರ್ತಾರೆ. ಅದಾದ ನಂತರ ವೈದ್ಯರ ಬಳಿ ಈ ಮಗು ಹೋದಾಗ ಆ ವೈದ್ಯರು ಪ್ರತಿಯೊಂದನ್ನು ಕೂಡ ಬರೆದಿರ್ತಾರೆ. ಅಂದ್ರೆ ಆ ಮಗುವಿಗೆ ಆದಂತಹ ಗಾಯದ ಬಗ್ಗೆ ವಿವರಣೆಯನ್ನ ಕೊಟ್ಟಿರ್ತಾರೆ. ನಂತರ ಈ ಮಗುವಿನ FSL ರಿಪೋರ್ಟ್, ಅಂದ್ರೆ ಅಲ್ಲಿ ಸೆಮಿನಲ್ ಸ್ಟೈನ್ಸ್ ಎಲ್ಲ ಪ್ರೆಸೆನ್ಸ್ ಇರುತ್ತೆ, ಅದನ್ನೆಲ್ಲ ಕೂಡ ನಾವು FSL ರಿಪೋರ್ಟ್ ಕಳಿಸ್ತೀವಿ. FSL ರಿಪೋರ್ಟ್ ಅಲ್ಲಿ ಇದು ಮಾದರಿ ಅದೇ ವ್ಯಕ್ತಿದು ಅಂತ ಹೇಳಿಬಿಟ್ಟು ಬರುತ್ತೆ. FSL ಇಬ್ಬರು ವ್ಯಕ್ತಿಗಳ ಒಂದು ಅಲ್ಲಿ ಸೆಮಿನಲ್ ಸ್ಟೈನ್ಸ್ ಇದೆ ಆ ಮಗು ಬೆಡ್ಶೀಟ್ ನಲ್ಲಿ ಅಂತ ಹೇಳಿ ಬರುತ್ತೆ. ಇದಾದ ನಂತರ ಈ ಒಂದು ಏನು ಪ್ರಕರಣ ಇದೆ ಆ ಪ್ರಕರಣದಲ್ಲಿ ವೈದ್ಯರು ನಮಗೆ ಅಭಿಯೋಜನೆಯ ಪರವಾಗಿ ತಮ್ಮ ಎಲ್ಲ ಹೇಳಿಕೆಯನ್ನ ನೀಡಿ ಉತ್ತರವನ್ನ ಕೊಡ್ತಾರೆ. ಇದಾದ ನಂತರ ವಾದ ವಿವಾದ ಆಗತ್ತೆ. ವಾದ ವಿವಾದದ ನಂತರ ನ್ಯಾಯಾಲಯವು ಆರೋಪಿ 1ನೇ ಮತ್ತು 3ನೇ ಆರೋಪಿಗೆ 20 ವರ್ಷಗಳ ಶಿಕ್ಷೆಯನ್ನು ಕೊಡುತ್ತೆ. ಹಾಗೆ 2ನೇ ಆರೋಪಿಗೆ 30 ವರ್ಷಗಳ ಶಿಕ್ಷೆಯನ್ನು ಕೊಟ್ಟು ತಲಾ 1ನೇ ಆರೋಪಿ ಮತ್ತು 3ನೇ ಆರೋಪಿಯು 1 ಲಕ್ಷ ರೂಗಳ ದಂಡವನ್ನು ನೊಂದ ಬಾಲಕಿಗೆ ಕೊಡಬೇಕು. ಹಾಗೆ 2ನೇ ಆರೋಪಿಯು 1.5 ಲಕ್ಷ ದಂಡವನ್ನ ನೊಂದ ಬಾಲಕಿಗೆ ಕೊಡಬೇಕು. ಒಟ್ಟಾರೆಯಾಗಿ 3.5 ಲಕ್ಷ ಪರಿಹಾರವನ್ನ ನೊಂದ ಬಾಲಕಿಗೆ ನೀಡಬೇಕು ಅಂತ ಹೇಳಿ ತನ್ನ ಆದೇಶವನ್ನ ನೀಡುತ್ತೆ. ಇದರಿಂದ ನಾವು ಏನ್ ತಿಳ್ಕೊಬೇಕಂದ್ರೆ ಯಾವುದೇ ಒಂದು ಮಗು ಇರಬಹುದು, ತಪ್ಪು ಆರೋಪವನ್ನು ಮಾಡಿದಂತಹ ಹೆಣ್ಣು ಮಗಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಶಿಕ್ಷೆ ಅನ್ನೋದು ಇಲ್ಲಿ ನಾವು ನೋಡಬಹುದು. ಲೈಂಗಿಕ ದೌರ್ಜನ್ಯವನ್ನ ಮಾಡುವಂತವರಿಗೆ ಅತಿ ಕಠಿಣ ಶಿಕ್ಷೆ ಇದೆ. ಒಂದು ದಿನ ನಾವು ಮನೆ ಒಳಗಡೆ ಬಾಗ್ಲಾಕೊಂಡಿರೋದಿಕ್ಕಾಗಲ್ಲ. ಇನ್ನು 20 ವರ್ಷ 30 ವರ್ಷ ಜೀವಾವಧಿ ಶಿಕ್ಷೆ ಕೊಡ್ತಾರೆ ಅಂತಂದ್ರೆ ಅಷ್ಟು ವರ್ಷಗಳ ಕಾಲ ಇರುವುದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ತಪ್ಪನ್ನು ಮಾಡಬೇಡಿ, ತಪ್ಪನ್ನು ಮಾಡದೆ ಎಚ್ಚರಿಸ್ಕೊಳ್ಳಿ. ಈ ರೀತಿ ಯಾವುದೋ ಮನೆ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದ್ರಿಂದ ನೀವು ಯಾವುದೇ ಒಂದು ದೊಡ್ಡತನ ಮಾಡಿದಾಗ ಆಗೋದಿಲ್ಲ. ಏಕೆಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿರ್ತಾಳೆ. ಹಾಗಾಗಿ ಹೆಣ್ಣು ಮಕ್ಕಳನ್ನ ಗೌರವಿಸೋದನ್ನ ಕಲೀರಿ. ಹಾಗೆ ಹೆಣ್ಣು ಮಕ್ಕಳಿಗೆ ಬೆಲೆಯನ್ನ ಕೊಡಿ. ಆಗ ಈ ರೀತಿ ದೌರ್ಜನ್ಯಗಳಾಗೋದಿಲ್ಲ ಮತ್ತು ಈ ರೀತಿ ಶಿಕ್ಷೆಯನ್ನು ಅನುಭವಿಸೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ನಾವು ಕಡೆಯದಾಗಿ ಇನ್ನೊಂದು ನಮ್ಮ ತುಮಕೂರು ನಗರದಲ್ಲೇ ನಡೆದಂತಹ ಒಂದು ಪ್ರಕರಣ. ಇದರಲ್ಲಿ ಒಂದು ಮಗು ತನ್ನ ಶಾಲೆಗೆ ಹೋಗ್ತಾ ಇರುತ್ತೆ. ಅದು ಕೂಡ 9 ವರ್ಷದ ಮಗು. ಶಾಲೆಯನ್ನು ಮುಗಿಸ್ಕೊಂಡು 4 ಗಂಟೆಗೆ ಬರ್ತಾ ಇರುತ್ತೆ.
ಒಬ್ಬ ವ್ಯಕ್ತಿ ಒಂದು ಮರದ ಬುಡದಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡುವಂತಹ ವ್ಯಕ್ತಿ ಕೂತ್ಕೊಂಡು ಒಂದು ಅನ್ನವನ್ನು ತಿಂತಾ ಇರ್ತಾನೆ. ಈ ಮಗುವನ್ನು ನೋಡಿದ ತಕ್ಷಣ ಆ ಮಗು ಒಂಟಿಯಾಗಿ ಹೋಗ್ತಾ ಇರುತ್ತೆ ಸ್ಕೂಲ್ ಬಿಟ್ಟಾಗ. ಆ ಸಮಯದಲ್ಲಿ ಆಕೆ ಕೈ ಹಿಡಿದು ಎಳ್ಕೊಂಡು ಪೊದೆಯ ಕೆಳಗಡೆ ಹೋಗ್ತಾನೆ. ಆದರೆ ಈ ಮಗು ಸ್ವಲ್ಪ ಧೈರ್ಯವಂತಳಾಗಿರ್ತಾಳೆ. ಅವನಿಗೆ ಜೋರಾಗಿ ಕಿರ್ಚಿದಾಗ ಆತ ಏನ್ ಮಾಡ್ತಾನೆ, ಆಕೆಗೆ ಕಾಲಿನಲ್ಲಿ ಒದ್ದು ಕಣ್ಣಿಗೆಲ್ಲ ಗಾಯ ಮಾಡ್ತಾನೆ. ಆಮೇಲೆ ಆಕೆಯ ಕೈಯೆಲ್ಲ ಹಿಡಿದು ಎಳ್ದಾಡ್ತಾನೆ. ತಕ್ಷಣ ಹುಡುಗಿ ಆ ಮಗು ಬಿಡಿಸ್ಕೊಂಡು ಅಲ್ಲಿ ಹೋಗುತ್ತೆ. ಆಗ ಅಲ್ಲಿರೋ ಜನ ಎಲ್ಲ ಬಂದು ಆ ಆರೋಪಿಗೆ ಚೆನ್ನಾಗಿ ಹೊಡೆದು ಪೊಲೀಸರ ವಶಕ್ಕೆ ಒಪ್ಪಿಸ್ತಾರೆ. ಇದಾದ ನಂತರ ದೂರು ದಾಖಲಾಗತ್ತೆ. ದೂರ ಆದ ತಕ್ಷಣ ಎವಿಡೆನ್ಸ್ ಕೂಡ ನಡೆಯುತ್ತೆ. ಸಾಕ್ಷಿಗಳ ವಿಚಾರಣೆ ಆಗುತ್ತೆ. ಸಾಕ್ಷಿ ವಿಚಾರಣೆಯಲ್ಲಿ ಈತ ಅಲ್ಲಿ ಇದ್ದಿದ್ದು ಎಲ್ಲವೂ ಕೂಡ ನಿಜವಾಗುತ್ತೆ. ಇದಾದ ನಂತರ ವಾದ ವಿವಾದಗಳನ್ನು ಕೇಳಿದ ನ್ಯಾಯಾಲಯ ಈತನಿಗೆ 2.5 ವರ್ಷಗಳ ಶಿಕ್ಷೆಯನ್ನು ಕೊಟ್ಟು ಹಾಗೂ 20,000 ರೂಗಳ ದಂಡವನ್ನು ಕೂಡ ವಿಧಿಸಿದ್ದು, ನೊಂದ ಬಾಲಕಿಗೆ 50,000 ರೂಗಳ ಪರಿಹಾರವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬ ಭಿಕ್ಷುಕನಾಗಿರಬಹುದು, ಶ್ರೀಮಂತನಾಗಿರಬಹುದು, ಯಾರೇ ವ್ಯಕ್ತಿ ಆಗಿರಬಹುದು, ನೊಂದ ಬಾಲಕಿ ಅಂದರೆ ಯಾವುದೇ ಹೆಣ್ಣು ಮಗುವಿನ ಮೇಲೆ ಅಥವಾ 18 ವರ್ಷದ ಒಳಗಿರುವ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯವನ್ನು ಎಸಗಿದರೆ ಅಂತಹವರಿಗೆ ಶಿಕ್ಷೆ ಅನ್ನುವುದು ಮಾತ್ರ ಕಾನೂನಿನ ಪ್ರಕಾರ ಅತಿ ಹೆಚ್ಚು ಇರುತ್ತದೆ. ಹಾಗಾಗಿ ಪೋಕ್ಸೋ ಕಾಯ್ದೆಯಡಿ ಯಾವುದಾದರೂ ಒಂದು ಪ್ರಕರಣ ದಾಖಲಾದರೆ ಆ ಪ್ರಕರಣದಲ್ಲಿ ಅತಿ ಹೆಚ್ಚು ಶಿಕ್ಷೆ ಇರುತ್ತೆ, ಗರಿಷ್ಠ ಪ್ರಮಾಣದ ಶಿಕ್ಷೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಪೋಕ್ಸೋ ಕಾಯ್ದೆಯಡಿ ತಮ್ಮ ಪ್ರಕರಣವನ್ನು ಮಾಡ್ಕೊಳ್ಬೇಡಿ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಅರಿವು ಕಾರ್ಯಕ್ರಮವನ್ನು ನೋಡಿ. ಈ ರೀತಿ ಮಾಡಿದ್ರೆ ಈ ರೀತಿ ತೊಂದರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಮುಟ್ಟಕ್ಕೆ ಹೋಗಬೇಡಿ. ಹೆಣ್ಣು ಮಕ್ಕಳ ಸಹವಾಸ ಬೇಡ. ನಿಮಗೆ ಮದುವೆ ನೀವು ಪ್ರೌಢಾವಸ್ಥೆ ಆದಮೇಲೆ, ನೀವು ವಯಸ್ಕರಾದ ಮೇಲೆ ನಿಮ್ಮ ತಂದೆ ತಾಯಿಗಳೇ ನಿಮಗೆ ಹೆಣ್ಣು ಮಕ್ಕಳನ್ನು ಹುಡುಕಿ ಮದುವೆಯನ್ನು ಮಾಡ್ತಾರೆ. ಅದಾದ ಮೇಲೆ ನಿಮ್ಮ ಜೀವನವನ್ನು ಸುಖವಾಗಿ ಇಟ್ಕೋಬೋದು ನೀವು. ಹಾಗಾಗಿ ನಾನು ಹೇಳೋದೇನೆಂದರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಯಾವುದೇ ಕಾರಣಕ್ಕೂ ಅವರನ್ನು ಮುಟ್ಟಕ್ಕೆ ಹೋಗಬೇಡಿ. ಮುಟ್ಟಿದ್ರೆ ಕಾನೂನು ತುಂಬ ಕಠಿಣವಾಗಿದೆ. ಇದರ ಪರಿಣಾಮವನ್ನು ನೀವೊಬ್ಬರೇ ಅಲ್ಲ, ನಿಮ್ಮ ಇಡೀ ಮನೆಯವರು ಎದುರಿಸಬೇಕಾಗುತ್ತೆ. ನೀವೇನೋ ಜೈಲಲ್ಲಿ ಹೋಗಿ ಕೂತ್ಕೊಳ್ತೀರಾ, ನಿಮ್ಮನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಅವರು ಮನೆ ಮಠವನ್ನೆಲ್ಲ ಮಾರಿ ಬೀದಿಗೆ ಬರ್ತಾರೆ. ಎಷ್ಟೋ ಪ್ರಕರಣಗಳಲ್ಲಿ ತಂದೆ ತಾಯಿಗಳು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿ ಪ್ರಕರಣಗಳು ಆಗದಂತೆ ತಡೆಗಟ್ಟೋದೇ ನಮ್ಮೆಲ್ಲರ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಈ ಪ್ರಕರಣಗಳ ನಿದರ್ಶನವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ನಿದರ್ಶನಗಳನ್ನು ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಿ ಅಂತ ಹೇಳಿ ಎಲ್ಲ ಪೋಷಕರಲ್ಲಿ ನಾನು ಮನವಿ ಮಾಡುತ್ತಾ, ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಅನೇಕ ಪ್ರಕರಣಗಳಲ್ಲಿ ಯಾವ ಪ್ರಕರಣಗಳಲ್ಲಿ ಯಾವ ರೀತಿ ಶಿಕ್ಷೆಗಳಾಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.